ಹರಿಯಾಣದ ಇಂಜಿನಿಯರ್ ಯುವಕರು ಸಿಕ್ಕ ಕೆಲಸದಲ್ಲಿ ತೃಪ್ತಿಯಿಲ್ಲವೆಂದು ಬಿರಿಯಾನಿ ಸ್ಟಾಲ್ ಓಪನ್ ಮಾಡಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಹೆಚ್ಚು ಜನರು ತಮ್ಮ ಉದ್ಯೋಗಗಳ ಬಗ್ಗೆ ಅತೃಪ್ತಿ ಇದ್ದರೂ ತಮಗೆ ಇಷ್ಟವಾದ ಕೆಲಸ ಮಾಡಲು ಬಂಡವಾಳ ಹಾಕುವ ಧೈರ್ಯವಿರುವುದಿಲ್ಲ. ಆದರೆ ಹರಿಯಾಣದ ಸೋನೆಪತ್ನಲ್ಲಿ ಇಬ್ಬರು ಇಂಜಿನಿಯರ್ ಓದಿದ ಯುವಕರು ತಮಗೆ ಬರುತ್ತಿದ್ದ ಸಂಬಳದ ಬಗ್ಗೆ ಅತೃಪ್ತಿಯನ್ನ ಹೊಂದಿದ್ದವರು. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಕೆಲಸವನ್ನ ಬಿಟ್ಟು ಫುಡ್ ಸ್ಟಾಲ್ ತೆರೆಯಲು ನಿರ್ಧರಿಸಿದ್ದಾರೆ. ಇಂಜಿನಿಯರ್ಗಳಾದ ರೋಹಿತ್ ಮತ್ತು ಸಚಿನ್ ಒಟ್ಟಿಗೆ ಬಿರಿಯಾನಿ ವ್ಯಾಪಾರವನ್ನ ಶುರು ಮಾಡಿದ್ದಾರೆ. ಈ ಸ್ಟಾಲ್ಗೆ ಇವರು ಇಂಜಿನಿಯರ್ ವೆಜ್ ಬಿರಿಯಾನಿ ಎಂದು ಹೆಸರಿಟ್ಟಿದ್ದಾರೆ. ಇದರಲ್ಲಿ ಗಮನಾರ್ಹ ವಿಷಯವೆಂದರೆ ಇಬ್ಬರು 5 ವರ್ಷಗಳ ಕಾಲ ಇಂಜಿನಿಯರಿಂಗ್ ಓದಿದವರು. ರೋಹಿತ್ ಪಾಲಿಟೆಕ್ನಿಕ್ ವಿದ್ಯಾರ್ಥಿಯಾಗಿದ್ದಾಗ ಸಚಿನ್ ಬಿಟೆಕ್ ಓದಿದ್ರು. ಆದರೆ ಕೆಲಸದಲ್ಲಿ ತೃಪ್ತರಾಗದ ಹಿನ್ನೆಲೆಯಲ್ಲಿ ಬಿರಿಯಾನಿ ಮಾರಾಟ ಮಾಡಲು ಮುಂದಾಗಿ ಇದೀಗ ಯಶಸ್ವಿಯಾಗಿದ್ದಾರೆ.